ಒಂದೆಡೆ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆ, ಇನ್ನೊಂದೆಡೆ ನೆರೆಪೀಡಿತ ಪ್ರದೇಶಗಳ ಜನರ ಕಷ್ಟ. ಇವೆಲ್ಲದರ ಮಧ್ಯೆ ನಗರವಾಸಿಗಳು ಮಳೆ ಬಿಟ್ಟ ಬಳಿಕ ಕೊಂಚ ಆರಾಮಾಗಿ ನಿದ್ರೆ ಮಾಡ್ತಾರೆ ಅಂದರೆ ಇದೀಗ ಕಳ್ಳರ ಹಾವಳಿ. ಮಂಗಳೂರಿನಲ್ಲಿ ಮನೆಯೊಂದಕ್ಕೆ ನುಗ್ಗಿದ ಕಳ್ಳರ ತಂಡ ಮನೆಯವರನ್ನು ಬೆದರಿಸಿ ಕಾರನ್ನು ಅಪಹರಿಸಿಕೊಂಡು ಹೋಗಿತ್ತು. ಆದರೆ ಇದೀಗ ಹೆಜಮಾಡಿ ಟೋಲ್ ಗೇಟ್ ಬಳಿ ಅನಾಥ ಕಾರೊಂದು ಪತ್ತೆಯಾಗಿದ್ದು ಬಹುಶಃ ಮಂಗಳೂರಿನ ಆ ಕಾರು ಅಪಹರಣಕ್ಕೂ ಇದಕ್ಕೂ ಸಂಬಂಧ ಇರಬಹುದು ಎಂದು ಶಂಕಿಸಲಾಗಿದೆ.